ಎಲ್ಲರಿಗೂ ನಮಸ್ಕಾರ, ಮಾತೆರೆಗಳ ನಮಸ್ಕಾರ. ನಾನು ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತಾ ಇದ್ದೇನೆ ನಿಮ್ಮ ಮುಂದೆ. ಈ ವಿಡಿಯೋದಲ್ಲಿ ನಾನು ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ನೋಡಿ. ಆ ದೇವಸ್ಥಾನದ ಆದಷ್ಟು ಟ್ರೈ ಮಾಡಿದ್ದೇನೆ ವಿಡಿಯೋ ತೆಗಿಲಿಕ್ಕೆ. ಅಲ್ಲಿದ್ದು ವಿಡಿಯೋ ಅಲ್ಲಿ ಮಂಗಗಳೆಲ್ಲ ಇದೆ ನೋಡಿ. ಮಕ್ಕಳಿಗೆಲ್ಲ ತುಂಬ ಖುಷಿಯಾಗ್ತದೆ, ಯಾಕಂದರೆ ಅವರ ಚೇಷ್ಟೆ ಎಲ್ಲ ನೋಡಲಿಕ್ಕೆ ಯಾರಿಗೆ ಇಷ್ಟ ಇಲ್ಲ ಅಂತ ಹೇಳಿ. ಹಾಗೆ ಹೇಳ್ತೇನೆ, ವಿಷಯಕ್ಕೆ ಬರ್ತೇನೆ. ಈ ದೇವಸ್ಥಾನ ಇರೋದು ಬಂಟ್ವಾಳದಲ್ಲಿ ಶ್ರೀ ಕಾರಿಂಜೇಶ್ವರ ಟೆಂಪಲ್ ಅಂತ ಹೇಳಿ ದೇವಸ್ಥಾನ ಇದು. ಈ ಟೆಂಪಲ್ಗೆ ಹೋಗಬೇಕಾದ್ರೆ 355 ಮೆಟ್ಟಿಲುಗಳನ್ನು ಏರಬೇಕಾಗ್ತದೆ ಶಿವನ ದೇವಸ್ಥಾನಕ್ಕೆ ಹೋಗಲಿಕ್ಕೆ. ಫಸ್ಟಿಗೆ ನಿಮಗೆ ಸಿಗೋದು ಪಾರ್ವತಿ ದೇವಸ್ಥಾನ, ಅದರ ನಂತರ ನಿಮಗೆ ಮತ್ತೆ ಮೆಟ್ಟಿಲು ಏರಿ ಎಂಡಲ್ಲಿ ಸಿಗೋದು ನಿಮಗೆ ಶಿವನ ದೇವಸ್ಥಾನ. ತುಂಬ ಖುಷಿ ಆಗ್ತದೆ. ವೆದರ್ ಎಲ್ಲ ತುಂಬ ಚೆನ್ನಾಗಿ ಉಂಟು ಇವಾಗ. ಮತ್ತು ಸೀನರಿ ಅಂತೂ ಹೇಳೋದೇ ಬೇಡ. ಭಾರತದಲ್ಲಿರುವಂತಹ ಅದ್ಭುತಗಳಲ್ಲಿ ಇದು ಕೂಡ ಒಂದು ಆಗಿದೆ. ಇವಾಗ ಮತ್ತೊಂದು ಹೇಳಬೇಕಂತಾದರೆ, ಈ ಒಂದು ಪ್ಲೇಸ್ ಇದೆಯಲ್ಲ, ಈ ಒಂದು ದೇವಸ್ಥಾನ ಯಾವುದೇ ಪ್ರವಾಸ ತಾಣಿಗೆ ಕಮ್ಮಿಯೇ ಇಲ್ಲ, ಅಷ್ಟು ಸುಂದರವಾಗಿದೆ. ತುಂಬ ಖುಷಿ ಅಂತ ಅನ್ನಿಸ್ತದೆ. ನಿಜವಾಗ್ಲೂ ಹೇಳ್ತೀನಿ, ಸ್ವರ್ಗಕ್ಕೆ ಬಂದಷ್ಟು ಖುಷಿ ಈ ದೇವಸ್ಥಾನಕ್ಕೆ ಬಂದಾಗ ಆಗ್ತದೆ. ನಿಮಗೆ ಬರಬೇಕಂತ ಅನಿಸಿದರೆ ಇದರದ್ದು ಮ್ಯಾಪೆಲ್ಲ ನಿಮಗೆ ಕ್ರೋಮಲ್ಲಿ ಸಿಗ್ಬೋದು, ಗೂಗಲಲ್ಲಿ ಸಿಗ್ಬೋದು. ಶ್ರೀ ಕಾರಿಂಜೇಶ್ವರ ಟೆಂಪಲ್ ಬಂಟ್ವಾಳ ಅಂತ ಹಾಕಿ ನಿಮಗೆ ಮ್ಯಾಪೆಲ್ಲ ಸಿಗ್ತದೆ, ಲೊಕೇಶನ್ ಕೂಡ ಸಿಗ್ತದೆ ನಿಮಗೆ. ನೆಕ್ಸ್ಟ್ ಮತ್ತೆ ಬರ್ತೇನೆ ನಾನು ಹೊಸ ವೀಡಿಯೋದ ಜೊತೆ. ನಾನು ಆದಷ್ಟು ಟ್ರೈ ಮಾಡಿದ್ದೇನೆ. ನೆಕ್ಸ್ಟ್ ಟೈಮ್ ಇನ್ನೊಮ್ಮೆ ಹೋಗುವಾಗ ನಿಮಗೆ ಪೂರ್ತಿ ವೀಡಿಯೋ ತೋರಿಸಲಿಕ್ಕೆ ಟ್ರೈ ಮಾಡ್ತೇನೆ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಆದಷ್ಟು ಜಾಗ್ರತೆಯಿಂದಿರಿ. ಮತ್ತೊಂದು ಹೊಸ ವೀಡಿಯೋದ ಜೊತೆ ಬರ್ತೇನೆ.